ಅವರ ಎಲ್ಲರನ್ನು ಸೆಳೆಯುವಂತಹ ಆಕರ್ಷಕ ವ್ಯಕ್ತಿತ್ವ ಅದೇ ಮುಖ್ಯ ಆಗ್ತದೆ. ಅವರು ಸ್ವತಃ ಕೊರಗಿರ್ಬೋದು ಅಥವಾ ಸಾಕಷ್ಟು ನೋವನ್ನು ಅನುಭವಿಸ್ಬೋದು, ಆದರೆ ಬೇರೆಯವರಿಗೆ ನೋವು ಕೊಡುವುದಕ್ಕೆ ಅವರು ಯಾವತ್ತೂ ಬಯಸುವುದಿಲ್ಲ. ಸಾಧ್ಯವಾದಷ್ಟು ಇತರರನ್ನು ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. 2011 ಅಥವಾ 12 ಇರ್ಬೋದು, ಸರಿಯಾಗಿ ನೆನಪಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಸಣಕಲು ಕಾಯದ ಹುಡುಗ ಬಂದರು, ನನಗೆ ನಿರೂಪಣೆಗೆ ಈ ಒಂದು ನಮ್ಮ ಟಿ ವಿಯಲ್ಲಿ ಅವಕಾಶ ಕೊಡಬಹುದಾ ಅಂತ. ಆ ಸಂದರ್ಭದಲ್ಲಿ ಸ್ಕ್ರೀನ್ ಟೆಸ್ಟ್ ಅಂತ ನಮ್ಮ ಮಾಧ್ಯಮದ ಭಾಷೆಯಲ್ಲಿ ಹೇಳ್ತೇವೆ, ಆದರೆ ರೂಪೇಶ್ ಬಂದಾಗ ನಾನು ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಿಲ್ಲ. ಮಾಧ್ಯಮದಲ್ಲಿ ನಮ್ಮ ಟಿ ವಿಯಲ್ಲಿ ಮೊದಲು ಅವಕಾಶವನ್ನು ನೀಡಿದ್ದು ನಾನು ಎನ್ನುವಂಥ ಒಂದು ಸ್ವಾರ್ಥಮಯವಾದಂತಹ ಹೆಮ್ಮೆ ಇದೆ. ಒಂದು ಗಾದೆನೇ ಇದೆ ಕನ್ನಡದಲ್ಲಿ, ಸೋಲೆ ಗೆಲುವಿನ ಸೋಪಾನ ಅಂತ. ನಾವು ದೊಡ್ಡ ದೊಡ್ಡ ಸಾಧಕರನ್ನು ಗಮನಿಸುವಾಗ ಸಚಿನ್ ತೆಂಡೂಲ್ಕರ್ನ ಉದಾಹರಣೆ ಕೊಡ್ಬೋದು, ಮರುವನ್ ಅಟ್ಟಪಟ್ಟು ಅಂತ ಕ್ರಿಕೆಟಿಗರ ಉದಾಹರಣೆಗಳನ್ನು ಕೊಡ್ಬೋದು. ಆರಂಭದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿಲ್ಲ. ರೂಪೇಶ್ಗೂ ಹಾಗೆ. ನಾನು ಅವರು ಸೋತಾಗಲೆಲ್ಲ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದೇನೆ, ಖಂಡಿತವಾಗಿಯೂ ಗೆಲ್ತೀರಿ, ಒಂದಲ್ಲ ಒಂದಿನ ನೀವು ಗೆಲ್ತೀರ, ಭಾಳ ದೊಡ್ಡ ಸಾಧಕರಾಗಿ ಬೆರೀತೀರಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಿದೆ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಇವತ್ತು ನಾವು ತಮ್ಮ ಆಪ್ತ ಗೆಳೆಯ ಹಾಗೂ ಸಹಪಾಠಿಯಾಗಿರುವಂಥ ರೂಪೇಶ್ ಶೆಟ್ಟಿ ಅವರು ನಿಮಗೆ ಗೊತ್ತಿರ್ಬೋದು, ರೀಸೆಂಟಾಗಿ ಬಿಗ್ ಬಾಸ್ OTTಗೆ ಹೋಗಿ ಅಲ್ಲಿ ವಿನ್ ಆಗಿ ಇವಾಗ ಟೆಲಿವಿಷನ್ ಸೀಸನ್ನಲ್ಲಿ ಮುಂದುವರಿತಾ ಇದ್ದಾರೆ. ನಿಮಗೆ ಗೊತ್ತಿದೆಯಾ ಅವರು ಬಿಗ್ ಬಾಸ್ ಸೀಸನಿಗೆ ಹೋಗಿರುವಂಥದ್ದು? ನೀವೇನಾದರೂ ಫಾಲೋ ಮಾಡ್ತಾ ಇದ್ದೀರಾ? ಖಂಡಿತ. ಅವರು ಬಿಗ್ ಬಾಸಿಗೆ ಆಯ್ಕೆ ಆಗುವ ಆ ಕ್ಷಣದಲ್ಲಿ ಕೂಡ ಗೊತ್ತಿತ್ತು ಆಯ್ಕೆ ಆಗ್ತಾ ಇದ್ದಾರೆ ಅಂತ. ಆ ಬಳಿಕ OTTಗೆ ಹೋದ್ಮೇಲೆ ಖಂಡಿತವಾಗಿಯೂ ಅವರು ವಿಜಯಶಾಲಿ ಆಗ್ತಾರೆ ಅನ್ನೋಂಥ ಭರವಸೆ ಇತ್ತು. ಯಾಕಂದರೆ ರೂಪೇಶ್ ಶೆಟ್ಟಿ ಅವರ ಗುಣವೇ ಅದು. ಎಲ್ಲಿ ಹೋದರೂ ಕೂಡ ಏನನ್ನಾದರೂ ಸಾಧಿಸ್ತಾರೆ. 10 ಜೊತೆಗೆ 11 ಆಗದೆ 10ರಲ್ಲಿ ಒಬ್ಬರಾಗಿ ಮಿನುಗುವಂತಹ ಒಂದು ವಿಶೇಷವಾದಂತಹ ಚಾಕಚಕ್ಯತೆ ಅಥವಾ ಗುಣ ಅವರಲ್ಲಿದೆ. ಹಾಗಾಗಿ ನಿರೀಕ್ಷೆ ಇತ್ತು, ನಿರೀಕ್ಷೆಯನ್ನು ಅವರು ಹುಸಿ ಮಾಡಲಿಲ್ಲ, ಜಯಶಾಲಿ ಆದರು. ಈಗ ಬಹುಶಃ ಈ ಒಂದು ಸೀಸನಲ್ಲಿ ಕೂಡ ಜಯಶಾಲಿ ಆಗ್ಬೋದು ಎನ್ನುವಂಥ ನಿರೀಕ್ಷೆ ನಮ್ಮೆಲ್ಲರಲ್ಲಿದೆ. ಯಾಕೆಂದರೆ ಅದು ನಮ್ಮ ತುಳುವರಿಗೆ ಒಂದು ಹೆಮ್ಮೆಯ ವಿಚಾರ. ಈಗ ಸಾಕಷ್ಟು ವರ್ಷಗಳಿಂದ ರೂಪೇಶ್ ಅವರು ಒಂದು ಮೀಡಿಯಾಕ್ಕೆ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಆ ಒಂದು ಕಂಪನಿಯಲ್ಲಿ ತಾವು ಕೂಡ ಕೆಲಸ ಮಾಡ್ತಾ ಇದ್ರಿ. ನಿಮ್ಗೆ ಏನಾದರೂ ನೆನಪಿದೆಯಾ ಸರ್, ಮೊದಲ ಸಲ ನೀವು ಅವರು ಮುಖಾಮುಖಿಯಾದದ್ದು ಎಲ್ಲಿ, ಯಾವಾಗ? ಆ ಕ್ಷಣವನ್ನು ನೆನಪಿಸಿಕೊಳ್ಳಬಹುದು? ಅಂದರೆ ಕರಾವಳಿ ಕರ್ನಾಟಕದ ನಾಡಿಮಿಡಿತ ಎನ್ನುವಂಥ ಅಭಿದಾನವನ್ನು ಪಡೆದಿರುವಂತಹ ನಮ್ಮ ಟಿ ವಿಯಲ್ಲಿ ನಾನು ಕಳೆದ 16 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಿರೂಪಕನಾಗಿ, ಕಾರ್ಯಕ್ರಮ ಸಂಯೋಜಕನಾಗಿ, ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸನ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಬಹುಶಃ ಅದು 2012ರ ಆಸುಪಾಸು ಇರ್ಬೋದು, 2011 ಅಥವಾ 12 ಇರ್ಬೋದು, ಸರಿಯಾಗಿ ನೆನಪಿಲ್ಲ. ಆ ಸಂದರ್ಭದಲ್ಲಿ ಒಬ್ಬ ಸಣಕಲು ಕಾಯದ ಹುಡುಗ ಬಂದರು, ನನಗೆ ನಿರೂಪಣೆಗೆ ಈ ಒಂದು ನಮ್ಮ ಟಿ ವಿಯಲ್ಲಿ ಅವಕಾಶ ಕೊಡಬಹುದಾ ಅಂತ. ಆ ಸಂದರ್ಭದಲ್ಲಿ ನಾನು ಈ ಕೆಲವು ಹೊಸ ನಿರೂಪಕರನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶ ನನಗೆ ಇತ್ತು. ಆ ಸಂದರ್ಭದಲ್ಲಿ ಸ್ಕ್ರೀನ್ ಟೆಸ್ಟ್ ಅಂತ ನಮ್ಮ ಮಾಧ್ಯಮದ ಭಾಷೆಯಲ್ಲಿ ಹೇಳ್ತೇವೆ, ಆದರೆ ರೂಪೇಶ್ ಬಂದಾಗ ನಾನು ಸ್ಕ್ರೀನ್ ಟೆಸ್ಟ್ ಕೂಡ ಮಾಡಿಲ್ಲ. ಅವ್ರ ಜೊತೆ ಮಾತನಾಡುವಾಗಲೇ ಈ ಹುಡುಗನಲ್ಲಿ ಏನೋ ಇದೆ ಅಂತ ನನಗನ್ನಿಸ್ತು. ಯಾಕಂದರೆ ಮಾತನಾಡುವಂಥ ಶೈಲಿ, ಸೆಳೆಯುವಂತಹ ಶೈಲಿ ಅದು ಮುಖ್ಯ ಆಗ್ತಾಯಿದೆ. ಒಂದು ಮಾಧ್ಯಮದಲ್ಲಿ ನಿರೂಪಕನಾಗಬೇಕಾದ್ರೆ ಕೇವಲ ಮಾತನಾಡಿದರೆ ಸಾಕಾಗೋದಿಲ್ಲ, ಬಹಳಷ್ಟು ಜನರನ್ನು ಏಕಕಾಲದಲ್ಲಿ ಸೆಳೆದುಕೊಳ್ಳುವಂಥ ಒಂದು ಚಾಕಚಕ್ಯತೆ ಅದು ರೂಪೇಶ್ನಲ್ಲಿ ನನಗೆ ಕಂಡಿತು. ಹಾಗಾಗಿ ನೇರವಾಗಿ ಅವರನ್ನು ನಾನು ಆಯ್ಕೆ ಮಾಡಿದೆ. ನೀವು ಬನ್ನಿ ನಮ್ಮ ಟಿ ವಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಅಂತ ಹೇಳಿದೆ. ಮೊದಲಿಗೆ ಒಂದು ರೀತಿಯಲ್ಲಿ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಆ ಬಳಿಕ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ರಿಯಾಲಿಟಿ ಶೋಗಳನ್ನು ಮಾಡುವಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋದು ನನಗೆ ಬಹಳ ಖುಷಿ ಕೊಡ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗ್ತಿರುವಂಥ ಒಬ್ಬ ತಾರೆಯಾಗಿ ಮೂಡಿ ಬರ್ತಾ ಇದ್ದಾರೆ. ರಾಕ್ ಸ್ಟಾರ್ ಎನ್ನುವಂತಹ ವಿಧಾನವನ್ನು ಪಡ್ಕೊಂಡಿದ್ದಾರೆ. ಮಾಧ್ಯಮದಲ್ಲಿ ನಮ್ಮ ಟಿ ವಿಯಲ್ಲಿ ಮೊದಲು ಅವಕಾಶವನ್ನು ನೀಡಿದ್ದು ನಾನು ಎನ್ನುವಂಥ ಒಂದು ಸ್ವಾರ್ಥಮಯವಾದಂತಹ ಹೆಮ್ಮೆ ಇದೆ. ಸರ್, ಈಗ ನೀವು ರೂಪೇಶ್ ಅವರನ್ನು ಮೊದಲು ಟೆಲಿವಿಷನ್ಗೆ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಒಂದು ದಿನದಿಂದ ಈವರೆಗೆ ರೂಪೇಶ್ ನಡೆದು ಬಂದ ದಾರಿಯನ್ನು ಕೂಡ ತಾವು ಫಾಲೋ ಮಾಡಿರ್ಬೋದು, ನೋಡಿರಬಹುದು ಕಣ್ಣಾರೆ ಅವರು ಹೇಗೆಲ್ಲ ಬಂದ್ರು ಅಂತ ಹೇಳಿ. ಒಂದು ಸಲ ನೆನಪಿಸಿಕೊಳ್ಳೋದಾದ್ರೆ ಆ ದಿನಗಳು, ಮೊದಲ ದಿನಗಳು ಹೇಗಿದ್ವು, ಈಗ ಮುಟ್ಟಿರುವಂಥ ರೀತಿ? ಇವತ್ತು ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ಅವರನ್ನು ಬಿಗ್ ಬಾಸ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನೋಡ್ತಾ ಇದೆ. ವಿಶೇಷವಾಗಿ ಗಿರ್ಗಿಟ್ ಅನ್ನುವಂತಹ ಚಿತ್ರ ತುಳು ಚಿತ್ರರಂಗದಲ್ಲಿ ಒಂದು ಅದ್ಭುತ ದಾಖಲೆಯನ್ನು ಮಾಡಿರುವಂತಹ ಚಿತ್ರ. ಹಾಗಾಗಿ ಇಡೀ ವಿಶ್ವಕ್ಕೆ ಅವರು ಪರಿಚಿತರಾಗಿದ್ದಾರೆ. ಆದರೆ ಇವತ್ತು ನೋಡ್ತಾ ಇರುವಂತಹ ರೂಪೇಶಿಗೂ ಒಂದು 11 ವರ್ಷದ ಹಿಂದೆ ನೋಡ್ತಾ ಇದ್ದಂತಹ ರೂಪೇಶ್ಗೂ ಭಾಳ ವ್ಯತ್ಯಾಸ ಇದೆ. ಅಜಗಜ ಅಂತರ ಅಂತ ನಾವು ಹೇಳ್ತೇವೆ. ಇವಾಗ ಒಳ್ಳೆ ಬಾಡಿ ಬಿಲ್ಡರ್ ಥರ ಕಾಣಿಸ್ತಾರೆ. ಆದರೆ ಅವತ್ತು ಸಣಕಲು ಕಾಯ, ಕೃಷಕಾಯದ ಹುಡುಗರಾಗಿದ್ದರು. ಆ ಸಂದರ್ಭದಲ್ಲಿ ಅದು ಆರಂಭದ ದಿನಗಳು ಅವರ ಮಾಧ್ಯಮದ ಒಂದು ಕ್ಷೇತ್ರಕ್ಕೆ. ಹಾಗಾಗಿ ಆ ಸಂದರ್ಭದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾಯಿದ್ರು. ನಾನು ಒಬ್ಬ ಸಹೋದರನ ರೀತಿಯಲ್ಲಿ, ಒಬ್ಬ ಕಾರ್ಯಕ್ರಮ ಸಂಯೋಜಕನಾಗೆಲ್ಲ ಸಹೋದರನ ರೀತಿಯಲ್ಲಿ ಹೇಳ್ತಾ ಇದ್ದೆ, ರೂಪೇಶ್ ಹೀಗೆ ಮಾಡಬಾರ್ದು, ಹೀಗೆ ಮಾಡಬೇಕು. ಆ ತಪ್ಪುಗಳನ್ನು ತಿದ್ದುವಂಥ ಪ್ರಯತ್ನವನ್ನು ಮಾಡಿದೆ.
ಅವರಲ್ಲಿ ಕಂಡುಕೊಂಡಿರುವಂಥ ಮತ್ತೊಂದು ಗುಣ ಅಂದರೆ ತಪ್ಪುಗಳನ್ನು ಬಹಳ ಬೇಗ ಅವರು ಒಪ್ಪಿಕೊಂಡು ಅದನ್ನು ತಿದ್ದುವಂಥ ಪ್ರಯತ್ನ ಮಾಡ್ತಾರೆ. ಒಬ್ಬ ಸಾಧಕನಿಗೆ ಅದು ಬೇಕು. ತತ್ವಜ್ಞಾನಿ ಒಬ್ಬರು ಹೇಳ್ತಾರೆ, ಘನತೆ, ಪ್ರಾಮಾಣಿಕತೆ ಮತ್ತು ಸತತ ಪ್ರಯತ್ನ ಇದ್ದರೆ ಖಂಡಿತವಾಗಿಯೂ ವ್ಯಕ್ತಿಯೊಬ್ಬ ಸಾಧಕನಾಗಿ ಬೆಳೀತಾನೆ ಅಂತ. ಆ 3 ಗುಣಗಳನ್ನು ಕೂಡ ನಾನು ರೂಪೇಶ್ನಲ್ಲಿ ಕಂಡಿದ್ದೇನೆ. ಕಳೆದ ಒಂದು 10-11 ವರ್ಷಗಳಲ್ಲಿ ಅವರು ಬೆಳೀತಾ ಇರುವಂಥ ರೀತಿ, ಇನ್ನೂ ಬೆಳೆಯುವಂಥ ಹಾದಿ ಬಹಳ ದೊಡ್ಡ ಹಾದಿ ಇದೆ. ಆ ಹಾದಿಯನ್ನು ನೋಡುವಾಗ ಬಹಳ ಖುಷಿ ಆಗ್ತದೆ. ಎಲ್ಲರ ಗಮನವನ್ನು ಸೆಳೆಯುವಂತಹ, ಎಲ್ಲರ ಪ್ರೀತಿಯನ್ನು ಗಳಿಸುವಂಥ ಒಂದು ವಿಶೇಷ ಗುಣ ರೂಪೇಶ್ ಶೆಟ್ಟಿ ಅವರಲ್ಲಿ. ಈಗ ರೂಪೇಶ್ ಸಾಕಷ್ಟು ವರ್ಷಗಳಿಂದ ನಿರೂಪಣೆ ಮಾಡ್ತಾ ಇರ್ಬೋದು, ಅಥವಾ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇರ್ಬೋದು, ರೇಡಿಯೋ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅದನ್ನು ಹೊರತುಪಡಿಸಿ ನವೀನ್ ಶೆಟ್ಟಿ ಹಾಗೂ ರೂಪೇಶ್ ಶೆಟ್ಟಿ ಅವರ ಬಾಂಧವ್ಯ ಯಾವ ಥರ ಇದೆ ಸರ್? ಅಂದರೆ ಅವರು ಸಾಕಷ್ಟು ಬಾರಿ ಸೋತಿದ್ದಾರೆ, 1-2 ಬಾರಿ ಎಲ್ಲ ಒಂದು 10-12 ಬಾರಿ ಸೋತು ಇವಾಗ ಗಿರ್ಗಿಟ್ ಅನ್ನೋ ಒಂದು ಸಕ್ಸಸ್ ಬಂದಿರುವಂಥದ್ದು. ಸೋತಾಗ ತಮ್ಮತ್ತ ಬಂದು ಮಾತಾಡಿರುವಂಥದ್ದು, ಆ ಒಂದು ಮನಸ್ಫೂರ್ತಿಯಾಗಿ ಕೆಲವೊಂದ್ಸಲ ಹೇಳ್ತಾರೆ, ಕಷ್ಟ ಆದಾಗ ಆತ್ಮೀಯರೊಡನೆ ಏನಾದರೂ ಅದನ್ನು ಹೇಳಿಕೊಂಡಾಗ ಅವರು ಬೆನ್ನು ತಟ್ಟಿದರೆ ಒಂಚೂರು ಸಮಾಧಾನ ಆಗುತ್ತೆ, ಒಂದು ಸ್ಫೂರ್ತಿ ಬರುತ್ತೆ ಅಂತ. ಆ ಥರದ ಘಟನೆಗಳು ನೆನಪಿದೆಯಾ? ಖಂಡಿತ ಇದೆ. ಒಂದು ಗಾದೆನೇ ಇದೆ ಕನ್ನಡದಲ್ಲಿ, ಸೋಲೆ ಗೆಲುವಿನ ಸೋಪಾನ ಅಂತ. ನಾವು ದೊಡ್ಡ ದೊಡ್ಡ ಸಾಧಕರನ್ನು ಗಮನಿಸುವಾಗ ಈ ವಿದ್ಯುತ್ ಬಲ್ಬನ್ನು ಕಂಡು ಹಿಡಿದಂತಹ ಎಡಿಸನ್ ಕೂಡ ಮೊದಲ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸಿಲ್ಲ. ಬಹುತೇಕ 100 ಬಾರಿ ಆ ಪ್ರಯತ್ನವನ್ನು ಮಾಡಿದ ಬಳಿಕ ಯಶಸ್ಸು ಸಿಕ್ತು. ನಾನು ಎಲ್ಲೂ ಕೂಡ ಹೇಳುವುದಿದೆ, ಸಚಿನ್ ತೆಂಡೂಲ್ಕರ್ನ ಉದಾಹರಣೆ ಕೊಡ್ಬೋದು, ಮರ್ವನ್ ಅಟ್ಟಪಟ್ಟು ಅಂತ ಕ್ರಿಕೆಟಿಗರ ಉದಾಹರಣೆಗಳನ್ನು ಕೊಡ್ಬೋದು. ಆರಂಭದಲ್ಲಿ ಅವರಿಗೆ ಯಶಸ್ಸು ಸಿಕ್ಕಿಲ್ಲ. ರೂಪೇಶ್ಗೂ ಹಾಗೆ. ನಾನು ಅವರು ಸೋತಾಗಲೆಲ್ಲ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತಿದ್ದೇನೆ, ಹೇಳಿದ್ದೇನೆ, ರೂಪೇಶ್ ಧೃತಿಗೆಡಬೇಡ, ಇದು ಅಂತ್ಯ ಖಂಡಿತವಾಗಿ ಅಲ್ಲ, ಇದು ಆರಂಭ ಇರ್ಬೋದು. ಆರಂಭದಲ್ಲಿ ಒಂದಷ್ಟು ಎಡವಟ್ಟುಗಳಾಗ್ಬೋದು, ಖಂಡಿತವಾಗಿಯೂ ಗೆಲ್ತೀರಿ, ಒಂದಲ್ಲ ಒಂದಿನ ನೀವು ಗೆಲ್ತೀರ, ಭಾಳ ದೊಡ್ಡ ಸಾಧಕರಾಗಿ ಬೆರೀತೀರಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ದಿದೆ, ಬೆನ್ನು ತಟ್ಟಿದ್ದಿದೆ. ದೇವರ ಆಶೀರ್ವಾದ ಮತ್ತು ತುಳುನಾಡಿನ ಸರ್ವಧರ್ಮದ ಶಕ್ತಿಗಳ ಅನುಗ್ರಹ ಖಂಡಿತವಾಗಿ ರೂಪೇಶ್ ಮೇಲೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸರ್, ಈಗ ತಾವು ಹೇಳಿದ್ರಿ ಕಾರ್ಯಕ್ರಮ ಸಂಯೋಜಕರಾಗಿ ತಾವು ಕೆಲಸ ಮಾಡ್ತಾ ಇದ್ದೀರಿ ಅಂತ. ಸಾಕಷ್ಟು ಬ್ಯುಸಿಯ ನಡುವೆಯೂ ಕೂಡ ತಮ್ಮ ಆಪ್ತರಲ್ಲಿ ಒಬ್ಬರಂತ ರೂಪೇಶ್ ಶೆಟ್ಟಿ ಬಿಗ್ ಬಾಸಿಗೆ ಹೋಗಿರುವಂಥದ್ದು, ಅವರ ಆಟಗಳನ್ನು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಅಥವಾ ಅದರ ಬಗ್ಗೆ ಯಾರಾದರೂ ತಮಗೆ ಹೇಳ್ತಾ ಇದ್ದಾರಾ? ನಿಜ ಹೇಳಬೇಕಂದ್ರೆ ಎಲ್ಲ ಕಾರ್ಯಕ್ರಮಗಳನ್ನು, ಎಲ್ಲ ಸಂಚಿಕೆಗಳನ್ನು ನೋಡುವ ಸಮಯವೂ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ನನ್ನ ಕಾರ್ಯಕ್ರಮದ ಒತ್ತಡದ ಮಧ್ಯೆ. ಆದರೂ ನನ್ನ ಒಬ್ಬ ಸಹೋದರನ ರೀತಿ ಇರುವಂತಹ ರೂಪೇಶ್ ಅಲ್ಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ನೋಡಿದ್ದಿದೆ. ಕೆಲವೊಂದು ಅವರು ಆಡುವಂತಹ ಆಟಗಳಿರ್ಬೋದು, ಭಾಳಷ್ಟು ಜನ ಹೇಳುವುದಿದೆ, ರೂಪೇಶ್ ಭಾಳ ಚೆನ್ನಾಗಿ ಹಾಡ್ತಾ ಇದ್ದಾರೆ, ಅವರು ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ ಅನ್ನೋದು ಮಾತನ್ನು ಹೇಳ್ತಾ ಇದ್ರು. ನನಗೂ ಕೂಡ ಹಾಗೆ ಅನಿಸಿದ್ದಿದೆ. ಕೆಲವೊಂದು ಪ್ರಕರಣಗಳಿರ್ಬೋದು, ಆ ಪ್ರಕರಣಗಳಲ್ಲಿ ಅವರು ಗೆದ್ದು ಬಂದಿರುವಂತಹ ರೀತಿ ಇರ್ಬೋದು, ಖುಷಿ ಕೊಡ್ತದೆ ಮತ್ತು ನಿರೀಕ್ಷೆ ಕೂಡ ಇದೆ. ಈಗ ಸಾಕಷ್ಟು 10-12 ವರ್ಷದ ತಮ್ಮ ಬಾಂಧವ್ಯ ಅಂತ ಹೇಳಿದ್ರಿ ಸರ್. ಒಂದು ನಿಮ್ಮ ಹತ್ರ ಕೇಳೋದಾದ್ರೆ, ರೂಪೇಶ್ ಶೆಟ್ಟಿಯ ಯಾವೊಂದು ಸ್ಟ್ರೆಂತ್ ಅವರನ್ನು ಬಿಗ್ ಬಾಸ್ನಲ್ಲಿ ಗೆಲ್ಲಿಸೋಕೆ ಅವರಿಗೆ ಒಂದು ಗಟ್ಟಿ ಇದು ಕೊಡುತ್ತೆ ಅಂತ ಕೇಳ್ತಾ ಇದ್ದೇನೆ ಸರ್? ಅವರ ಎಲ್ಲರನ್ನು ಸೆಳೆಯುವಂತಹ ಆಕರ್ಷಕ ವ್ಯಕ್ತಿತ್ವ, ಅದೇ ಮುಖ್ಯ ಆಗ್ತದೆ. ರೂಪೇಶ್ ಯಾರಿಗೂ ಮನಸ್ಸನ್ನು ನೋವು ಮಾಡುವಂತಹ ಜಾಯಮಾನದವರಲ್ಲ. ಅವರು ಸ್ವತಃ ಕೊರಗಿರ್ಬೋದು ಅಥವಾ ಸಾಕಷ್ಟು ನೋವನ್ನು ಅನುಭವಿಸ್ಬೋದು, ಆದರೆ ಬೇರೆಯವರಿಗೆ ನೋವು ಕೊಡುವುದಕ್ಕೆ ಅವರು ಯಾವತ್ತೂ ಬಯಸುವುದಿಲ್ಲ. ಸಾಧ್ಯವಾದಷ್ಟು ಇತರರನ್ನು ನಗಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನೀವು ಆರಂಭದ ದಿನಗಳಲ್ಲಿ ಅವರ ಒಂದು ನಿರೂಪಣೆಯನ್ನು ನೋಡಿದರೆ, ಇತ್ತೀಚಿನ ಅವರ ನಿರೂಪಣೆ ನೋಡಿದರೆ ಅದ್ಭುತವಾದಂತಹ ಒಂದು ಬದಲಾವಣೆಯನ್ನು ಕಾಣ್ಬೋದು. ಎಷ್ಟು ದೊಡ್ಡ ಒಂದು ಸಭೆ ಸಮಾರಂಭ ಇರ್ಬೋದು, ಎಲ್ಲರ ಗಮನವನ್ನು ಸೆಳೆಯುವಂಥ, ಎಲ್ಲರನ್ನು ನಗಿಸುವಂಥ ಪ್ರಯತ್ನ ಮಾಡ್ತಾರೆ. ಎಲ್ಲೂ ಕೂಡ ಯಾರಿಗೂ ನಿದ್ದೆ ಬರುವಂತಹ ಏನು ರೀತಿಯಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರನ್ನು ಜಾಗೃತ ಸ್ಥಿತಿಯಲ್ಲಿ ಇಡುವಂಥ ಮತ್ತು ಎಲ್ಲರನ್ನು ಸೆಳೆಯುವಂಥ ವ್ಯಕ್ತಿತ್ವ, ಇದು ಬಹಳ ದೊಡ್ಡ ಅವರ ಒಂದು ವ್ಯಕ್ತಿತ್ವ ಅಥವಾ ಗುಣ ಅಂತ ನನಗೆ ಅನಿಸ್ತಾ ಇದೆ. ಬಹುಶಃ ಬಿಗ್ ಬಾಸನ್ನು ಕೂಡ ಗೆಲ್ಲುವುದಕ್ಕೆ ಅದೇ ಪೂರಕ ಆಗಬಹುದು ಅನ್ನೋ ನಿರೀಕ್ಷೆ. ಮಂಗಳೂರಿನ ಚಾನಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, 1-2 ಸಕ್ಸಸ್ ಸಿಕ್ಕಿದ ಮೇಲೆ ಮನುಷ್ಯ ಬದಲಾಗೋದು ನಾವು ನೋಡಿದ್ದೇವೆ. ಒಂದು ಯಶಸ್ಸು ಸಿಕ್ಕಿದ ಕೂಡಲೇ ಇನ್ನೊಂದು ದಾರಿಯನ್ನ ಹಿಡಿಯೋದು, ಇನ್ನೊಂದು ಕಡೆ ಹಾರೋದು ನಾವು ನೋಡಿದ್ದೇವೆ. ಬಹುಶಃ ರೂಪೇಶ್ 10-12 ವರ್ಷದ ತಮ್ಮ ಜೊತೆಗಿನ ಒಡನಾಟದಲ್ಲಿ, ಅಂದ್ರೆ ನಿಮ್ಮ ಆಫೀಸ್ ಬಿಹೈಂಡ್ ದ ಸೀನ್ ಯಾವ ತರ ಇರುತ್ತೆ? ನಾವು ಕ್ಯಾಮರಾದಲ್ಲಿ ಟಿವಿಯಲ್ಲಿ ಬರೋದನ್ನ ಮಾತ್ರ ನೋಡಿರ್ತೇವೆ. ಬಿಹೈಂಡ್ ದ ಸೀನ್ ತಮ್ಮ ಆಫೀಸಿನಲ್ಲಿ ಆ ಒಂದು ಆಂಕರಿಂಗ್ ಟೈಮಲ್ಲಿ ಬಿಹೈಂಡ್ ದ ಕ್ಯಾಮರಾ ಹೇಗಿರ್ತಾರೆ? ಖಂಡಿತ ಅದೇ ನಾನು ಆಗಲೇ ಹೇಳಿದೆ, ಗಿರ್ಗಿಟ್ ಅನ್ನುವಂಥ ಒಂದು ಚಿತ್ರ, ಅದು ಚಿತ್ರರಂಗವನ್ನು ಧೂಳಿಪಟ ಮಾಡಿರುವಂಥ ಒಂದು ಚಿತ್ರ. ತುಳು ಚಿತ್ರರಂಗಕ್ಕೆ ಒಂದು ಹೊಸ ಭಾಷ್ಯವನ್ನು ಬರೆದಿರುವಂಥ ಚಿತ್ರ. ಹೀಗೂ ಮಾಡೋದಕ್ಕೆ ಸಾಧ್ಯ, ಹಣ ಗಳಿಸೋದಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟಿರುವಂಥ ಚಿತ್ರ. ಬಹುಶಃ ಆ ಜಾಗದಲ್ಲಿ ಬೇರೆ ಯಾರಾದರೂ ನಾಯಕರಾಗಿದ್ದಿದ್ರೆ ಇವತ್ತು ಅವರ ಜೊತೆ ಮಾತಾಡೋದಕ್ಕೆ ಕಷ್ಟ ಆಗ್ತಿತ್ತು, ಏನೋ ಗೊತ್ತಿಲ್ಲ ನನಗೆ. ಆದರೆ ರೂಪೇಶ್ ಯಾವತ್ತೂ ಅದನ್ನು ತೋರ್ಪಡಿಸಿಲ್ಲ, ಅಥವಾ ಅವರ ತಲೆಯಲ್ಲೇ ಇಲ್ಲ ಅದು. ಯಾಕಂದರೆ ಯಾವತ್ತೂ ಅವರು
ತಗ್ಗಿ ಬಗ್ಗೆ ನಡೆಯುವಂಥ ಒಂದು ಗುಣದವರು, ಡೌನ್ ಟು ಅರ್ಥ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಹಾಗಾಗಿ ಯಾವತ್ತೂ ಕೂಡ ಆ ದರ್ಪವನ್ನು, ಅಹಂಕಾರವನ್ನು, ಮದವನ್ನು ಅಥವಾ ಆ ಅಮಲನ್ನು ಯಾವತ್ತೂ ತೋರಿಸಿಲ್ಲ. ಇವತ್ತಿಗೂ ಅದೇ ರೂಪೇಶ್. ಒಂದು 11 ವರ್ಷ 12 ವರ್ಷದ ಹಿಂದೆ ಯಾವ ರೂಪೇಶ್ ಇದ್ದರು, ಇವತ್ತು ಅದೇ ರೂಪೇಶನ್ನು ನಾನು ಕಾಣ್ತಾ ಇದ್ದೇನೆ. ಮತ್ತು ನಮ್ಮ ಇಡೀ ತಂಡ, ನಮ್ಮ ಟಿ ವಿಯ ಇಡೀ ತಂಡಕ್ಕೆ ಅವರು ಯಾವತ್ತೂ ನಾನೊಬ್ಬ ಚಲನಚಿತ್ರ ನಟ, ತಾರೆ ಅಥವಾ FM ನ ಏನು ದೊಡ್ಡ ಸಾಧಕ ಅಂತ ಯಾವತ್ತೂ ತೋರಿಸಲಿಲ್ಲ. ಬಿಗ್ ಬಾಸ್ಗೂ ಹೋದ ಬಳಿಕ ಕೂಡ ಬಹುಶಃ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಅಲ್ಲಿಯ ಸ್ಪರ್ಧಿಗಳಿಗೆ ಒಂದು ಮಾತನ್ನ ಹೇಳಿರ್ತಾರೆ, ನೀವು ಹೋಗ್ತಾ ಇರುವ ವಿಚಾರನ ಬಹಳ ಆಪ್ತರ ಹತ್ರ ಕೂಡ ತಾವು ಅದನ್ನ ಹೇಳ್ಬಾರ್ದು ಅಂತ. ಏನಾದ್ರೂ ನಿಮ್ಮ ಹತ್ರ ಆ ಒಂದು ಮಾತುಕತೆ ಹೇಳಿದ್ರ, ಅಣ್ಣ ನಾನು ಈ ತರ ಹೋಗ್ತಾ ಇದ್ದೇನೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು, ಅಥವಾ ಹೋಗ್ತಾ ಇದ್ದೇನೆ, ಆ ಒಂದು ಆಶೀರ್ವಾದ ತಗೊಂಡಿದ್ರ ಅಂತ? ಇಲ್ಲ, ನಾವು ಮಾಧ್ಯಮದಲ್ಲಿ ಕೆಲಸ ಮಾಡೋದು. ಮಾಧ್ಯಮದಲ್ಲಿ ಒಂದು ಮಾತಿದೆ, ಸುದ್ದಿ ಮೂಲವನ್ನು ಬಿಟ್ಟುಕೊಡುವ ಹಾಗಿಲ್ಲ. ನಮಗೆ ಸುದ್ದಿ ಬರ್ತದೆ, ಒಂದು ಈ ರೀತಿ ನಮ್ಮ ರೂಪೇಶ್ ಶೆಟ್ಟಿ ಆಯ್ಕೆ ಆಗುವಂಥ ಸಾಧ್ಯತೆಗಳಿದೆ ಅಂತ. ಅವ್ರ ಹತ್ರ ಕೇಳೋದು ಸರಿಯೂ ಅಲ್ಲ ಅಂತ ನನಗೆ ಅನಿಸ್ತು. ಹಾಗಾಗಿ ನಮಗೆ ಬಂದಿತ್ತು, ಮಾಹಿತಿ ಬಂದಿತ್ತು ಅವ್ರು ಬರುವ ಸಾಧ್ಯತೆಗಳಿದೆ ಹೆಚ್ಚಾಗಿ ಅಂತ. ಮತ್ತು ಅಲ್ಲಿ OTTಗೆ ಹೋದ್ಮೇಲೆ ಖಂಡಿತವಾಗಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಇತ್ತು. ಆ ವಿಶ್ವಾಸ ಸುಳ್ಳಾಗಲಿಲ್ಲ. ಸೊ ತಮ್ಮ ಸುತ್ತಮುತ್ತಲು ಸರ್, ಈಗ ರೂಪೇಶ್ ಶೆಟ್ಟಿ ಆಡ್ತಾ ಇರೋಂಥ ರೀತಿಯ ಬಗ್ಗೆ ಯಾವ ಥರ ಮಾತುಕತೆ ನಡೀತಾ ಇದೆ ಮಂಗಳೂರಿನಲ್ಲಿ ಅಥವಾ ತಮ್ಮ ಆಫೀಸ್ನಲ್ಲೆಲ್ಲ? ಅದೇ ನಾನು ಆಗಲೇ ಒಂದ್ಸರಿ ಹೇಳಿದ್ದೇನೆ, ಭಾಳ ಚಾಣಾಕ್ಷ ನಡೆಯನ್ನು ಅನುಸರಿಸ್ತಾ ಇದ್ದಾರೆ. ಎಲ್ಲೂ ಕೂಡ ಯಾರಿಗೂ ನೋವಾಗದ ಹಾಗೆ, ಅಥವಾ ಏನು ಗಿಮಿಕ್ ಅಂತ ಹೇಳ್ತೇವೆ ಅದಕ್ಕೆ ಬೀಳದ ಹಾಗೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಅವರನ್ನು ಗೆಲುವಿನ ದಡವನ್ನು ಸೇರಿಸಬಹುದೇನೋ ಅಂತ ನಿರೀಕ್ಷೆ ಕೂಡ ಇದೆ. ತಮ್ಮ ಇಷ್ಟು ವರ್ಷದ ಸ್ನೇಹದಲ್ಲಿ ಸರ್, ಒಂದು ವಿಚಾರ ಯಾವತ್ತು ತಮ್ಮನ್ನ ಕಾಡುತ್ತೆ, ಯಾವತ್ತು ನೆನಪಲ್ಲಿರುತ್ತೆ ರೂಪೇಶ್ ಶೆಟ್ಟಿ ಜೊತೆಗೆ ಇದ್ದದ್ದು ಅಂತ ಏನು ಅಂತ? ಅಲ್ಲ, ಆ ರೀತಿ ಬಹಳಷ್ಟು ನೆನಪುಗಳಿದೆ. ಒಂದು ಹಂಚಿಕೊಳ್ಬಹುದಾ? ಒಂದು ಹಂಚಿಕೊಳ್ಳೋದಂತಾದರೆ, ನಾನು ನಮ್ಮ ಈ ಮಾಧ್ಯಮಕ್ಕೆ ಬರಬೇಕಾದ್ರೆ ಭಾಳ ಕಷ್ಟ ಇತ್ತು. ಆ ಸಂದರ್ಭದಲ್ಲಿ ನನ್ನ ಹತ್ರ ಕೇಳ್ತಾ ಇದ್ದದ್ದು, ನಿಮಗೆ ಅನುಭವ ಇದೆಯಾ, ಎಕ್ಸ್ಪೀರಿಯನ್ಸ್ ಇದೆಯಾ, ಬೇರೆ ಎಲ್ಲಿ ಯಾವ ಮಾಧ್ಯಮದಲ್ಲಿ ಕೆಲಸ ಮಾಡಿದಂತ. ಅದೊಂದು ರೀತಿಯ ಅಘೋಷಿತ ನಿಯಮ, ಅಲಿಖಿತ ನಿಯಮ ಅಂತ ನಾವು ಹೇಳ್ತೇವೆ. ಆದರೆ ರೂಪೇಶ್ ನನ್ನ ಹತ್ರ ಬಂದಾಗ ನಾನು ಅದು ಯಾವುದನ್ನು ಕೇಳಲಿಲ್ಲ. ನಿನ್ನ ಹಿಂದಿನ ಅನುಭವಗಳು ನನಗೆ ಬೇಡ, ನನಗೆ ಬೇಕಾಗಿರೋ ಇನ್ನು ಮುಂದಿನ ಸಾಧನೆಗಳು, ಮುಂದೆ ನೀನು ಯಾವ ರೀತಿ ಅದನ್ನು ಮಾಡ್ತಿ, ಅದನ್ನು ನಾನು ಅವತ್ತು ಕೇಳಿದ್ದೆ. ಅದು ನನಗೆ ಖುಷಿ ಆಗ್ತದೆ. ಹಾಗಾಗಿ ಒಂದು ವೇಳೆ ನಾನು ಕೇಳ್ತಾ ಇದ್ದರೆ ಅನುಭವಗಳನ್ನು, ಅವರ ಹತ್ರ ಅನುಭವ ಇರಲಿಲ್ಲ ಆ ಸಂದರ್ಭದಲ್ಲಿ, ಬಹುಶಃ ಎಲ್ಲರ ಹಾಗೆ ಅವರು ಕೂಡ ಮಾಧ್ಯಮಕ್ಕೆ ಕೆಲಸ ಮಾಡೋ ಅವಕಾಶದಿಂದ ವಂಚಿತರಾಗ್ತಾ ಇದ್ದರೆ ಏನೋ. ನನಗೆ ಖುಷಿ ಇದೆ. ಎಲ್ರಿಗೂ ಹೇಳುವುದಿಷ್ಟೇ, ಎಲ್ಲರ ಹತ್ರ ಅನುಭವವನ್ನು ಮಾತ್ರ ಕೇಳಬೇಡಿ. ಅವರಲ್ಲಿ ಒಂದು ರೀತಿಯಾದಂಥ ಒಂದು ಪ್ರತಿಭೆ ಇರ್ತದೆ, ಪ್ರತಿಭೆಗೆ ಅನಾವರಣಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಸೊ ಕೊನೆಯದಾಗಿ, ತುಂಬ ಒಳ್ಳೆ ರೀತಿಯಲ್ಲಿ ರೂಪೇಶ್ ಶೆಟ್ಟಿ ಆಡ್ತಾ ಇದ್ದಾರೆ. ಕರ್ನಾಟಕ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಒಂದು ಅಭಿಮಾನಿಗಳನ್ನ ಈಗ ಪಡ್ಕೊಂಡಿದ್ದಾರೆ. ಬಿಗ್ ಬಾಸ್ಗೆ ಹೋದ ಮೇಲೆ ಮತ್ತಷ್ಟು ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಆತ್ಮೀಯರಾಗಿ ರೂಪೇಶ್ ಶೆಟ್ಟಿ ಅಭಿಮಾನಿಗಳಿಗೆ, ಬಿಗ್ ಬಾಸ್ ವೀಕ್ಷಕರಿಗೆ, ಕನ್ನಡಿಗರಿಗೆ, ನಮ್ಮ ತುಳುವರಿಗೆ ಆತ್ಮೀಯರಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಬ್ಬ ಒಳ್ಳೆಯ ಯುವಕ, ಸದಾ ಬೆಳೆಯಬೇಕು, ಏನಾದರೂ ಸಾಧಿಸಬೇಕು ಎನ್ನುವಂಥ ತುಡಿತವನ್ನು ಹೊಂದಿರುವಂಥ ಯುವಕ ರೂಪೇಶ್ ಶೆಟ್ಟಿ. ಹಾಗಾಗಿ ಅವರ ಬೆಳವಣಿಗೆಗೆ ಬಿಗ್ ಬಾಸ್ ಒಂದು ಭಾಳ ದೊಡ್ಡ ಮೈಲಿಗಲ್ಲು ಆಗ್ತದೆ ಅನ್ನುವಂತಹ ನಂಬಿಕೆ ನನಗೂ ಇದೆ. ಅವರು ಗೆದ್ದರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಜ್ವಲವಾದಂತಹ ಸಾಧನೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಕನ್ನಡಿಗನಾಗಿ, ವಿಶೇಷವಾಗಿ ತುಳುವನಾಗಿ, ನಮ್ಮ ತುಳು ಮಣ್ಣಿನ ಒಬ್ಬ ಯುವಕ, ತುಳು ಮಣ್ಣಿನ ಸಾರಸತ್ವವನ್ನು ಅಲ್ಲಿ ಪ್ರತಿಬಿಂಬಿಸುವಂಥದ್ದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ಗಾಯಕ ಕೂಡ ಹೌದು, ಒಳ್ಳೆಯ ಬರಹಗಾರ ಕೂಡ ಹೌದು, ನಟ, ನಿರ್ದೇಶಕ, ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅಂಥ ರೂಪೇಶ್ ಶೆಟ್ಟಿ ಸೋಲಬಾರ್ದು, ಗೆದ್ದರೆ ಬಹಳ ಖುಷಿ. ನಾವು ಯಾವತ್ತೂ ಹೇಳ್ಬೋದು, ನಮ್ಮ ಹೆಮ್ಮೆಯ ಹುಡುಗ ಅಲ್ಲಿ ಗೆದ್ದು ಬಂದು ತೋರಿಸಿದ್ದಾರೆ, ನಮ್ಮ ನಾಡಿಗೆ, ಈ ಮಣ್ಣಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ. ಅದು ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಸೊ ನಿಮ್ಮ ಟೈಮಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ.